ಆದರೆ ಅವಮಾನ ತಾರತಮ್ಯಗಳಿಂದ ಬದುಕುತ್ತಿರುವ ತೃತೀಯ ಲಿಂಗಿಗಳ ಬಗ್ಗೆ ಸಮಾಜದ ಚಿಂತನೆ ತುಂಬಾ ಹದಗೆಟ್ಟಿದೆ. ಕೇಳಿರಿ ಅವರ ಕಥೆಯನ್ನು. ಯಜಮಾನ ಗಂಡು ಎಣ್ಣ ಅದು ದಾರಿ ತಪ್ಪಿದೆ ಹೋದ್ರೆ ಎಲ್ಲಿದೆ ನಾನು ನಿನ್ನ ಸುಪುತ್ರ ಏನು ಇತ್ತೀಚೆಗಂತೂ ನಾಯಿಗಿಂತ ಕ್ರೀಡೆಗೆ ಒತ್ತಿಸಿದ್ದೆ ನಾನು. ಏನು ನಿನ್ನ ಮಗನ ಅವಂತ ತಪ್ಪಿದೆ, ಎಲ್ಲೋ ದಾರಿ ತಪ್ಪಿದೆ. ಯಾರು ಇದ್ದಿಲ್ಲ, ಮುಂದೆ ನೀನು ನನಗೆ ಹೀಗೆ ಇರೋಕ್ಕೆ ಇಷ್ಟ. ನಾನು ಹೀಗೆ ಇದ್ರೇನೆ ಚಂದ. ಜನ ಯಾರಾದರೂ ಏನಾದರೂ ಅಂದ್ಕೊಳ್ಳಿ, ನಾನು ಹೀಗೇನೆ ಇರ್ತೇನೆ. ಒಳಗೆ ಮನೆ ಇಲ್ಲ, ನನಗೆ ಯಾರು ಇಲ್ಲ. ನಮ್ಮಂಥವರು ಈ ಸಮಾಜದಲ್ಲಿ ಬದುಕಲು ಇಷ್ಟವೇ ಇಲ್ಲವೇ? ಸಾಧ್ಯವಿದೆ, ಖಂಡಿತ ಸಾಧ್ಯವಿದೆ. ಯಾಕೆಷ್ಟು ಅವಮಾನ, ತಾರತಮ್ಯ, ಭೇದ ಭಾವ? ಇವರು ಕೂಡ ನಮ್ಮಂತೆ ಮನುಷ್ಯ ಜೀವಿ. ಭಾರತದ ಸಂವಿಧಾನ ಎಲ್ಲರಿಗೂ ಸಮಾನ ಹಕ್ಕನ್ನು ನೀಡಿದೆ. ತೃತೀಯ ಲಿಂಗಿಗಳಿಗೂ ಶಿಕ್ಷಣ, ಉದ್ಯೋಗ ಪಡೆಯಬೇಕಾದವರು. ಆದರೆ ಸಮಾಜ ಏನಾಗ್ತದೆ? ನಾವು ಸಮಾಜವನ್ನು ಬದಲಿಸಬೇಕು, ಇವರನ್ನಲ್ಲ. ತಪ್ಪಾಯ್ತು ಮಗನೇ, ನಮ್ಮನ್ನು ಕ್ಷಮಿಸು. ಈ ಸಮಾಜದಲ್ಲಿ ನಾವು ನಿಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ. ನಾವು ಟ್ರಾನ್ಸ್ಜೆಂಡರ್ ಅಂದರೆ ವಿಭಿನ್ನ ದೇಹ, ಆದರೆ ಒಂದೇ ಮನಸ್ಸು. ಅವರನ್ನ ತಿರಸ್ಕರಿಸಬೇಡಿ, ಅವರನ್ನ ಒಪ್ಪಿಕೊಳ್ಳಿ. ಸಮಾನತೆ ನಮ್ಮ ಹಕ್ಕು. ಮಾನವೀಯತೆಯ ಬದುಕಲಿ. ಟ್ರಾನ್ಸ್ಜೆಂಡರ್ಗೂ ಕೂಡ ಗೌರವ, ಪ್ರೀತಿ ನೀಡಿ. ಬದುಕುವ ದಾರಿ ನಮ್ಮಲ್ಲಿದೆ. ಬದುಕುವ ಹಕ್ಕು ಸರ್ವರಿಗಿದೆ. ಬದುಕುವ ದಾರಿ ನಮ್ಮಲ್ಲಿದೆ. ಮನುಷ್ಯನು ಬದಲಾದರೆ ದೇಶವು ಬದಲಾದಂತೆ. ಮನುಷ್ಯನು ಬದಲಾದರೆ ದೇಶವು ಬದಲಾದಂತೆ. ಪ್ರೀತಿಯ ದೋಣಿಯಲ್ಲಿ ಸಂಬಂಧವ ಬೆಳೆಸೋಣ. ಬದುಕುವ ಹಕ್ಕು ಮಕ್ಕಳಿಂದ ಕಲಿಬೇಕಾದಂತಹ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಮಗೂ ಬದುಕುವ ಹಕ್ಕಿದೆ, ಬದುಕಲು ಬಿಡಿ. ಈ ತಾರತಮ್ಯ, ತಿರಸ್ಕಾರ ದಯವಿಟ್ಟು ಇದನ್ನು ಹಿಂದೆ ಸ್ಥಗಿತಗೊಳಿಸಿ. ಯಾಕಂತ ಹೇಳಿದರೆ ನಾವು ನಿಮ್ಮವರು. ಯಾವಾಗ ನೀವು ನಮ್ಮವರಂತ ನೀವು ಪರಿಗಣಿಸ್ತೀರೋ ಆವತ್ತಿಂದ ನಾವು ಕೂಡ ನಿಮ್ಮವರೇ ಆಗಿರ್ತೇವೆ. ಹಾಗೆ ನಿಮ್ಮಲ್ಲಿ ಕೂಡ ನಮ್ಮನ್ನು ಅಕ್ಕ ತಂಗಿಯರಾಗಿ ನೋಡ್ಕೊಳ್ಳಿ. ಯಾಕಂತ ಹೇಳಿದರೆ ಇವತ್ತು ನಮ್ಮ ಈ ಸಮುದಾಯ ಎಷ್ಟು ಕಷ್ಟದಲ್ಲಿದೆ ಅಂತ ಹೇಳಿದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ.
ಸೊ ತುಂಬ ಬೀದಿ ಬಂದು ನಿಂತ್ಕೊಂಡಿದೆ ನನ್ನ ಈ ಸಮುದಾಯ. ನನ್ನ ಸಮುದಾಯಕ್ಕೆ ನಿಮ್ಮ ಪ್ರೀತಿ ಬೇಕಾಗಿದೆ, ನಿಮ್ಮ ದುಡ್ಡು ಆಸ್ತಿ ಬೇಕಾಗಿಲ್ಲ. ನಮ್ಮ ಸಮುದಾಯದವರು ಕಲಿತವ್ರಿದ್ದಾರೆ, ಅವ್ರಿಗೂ ಕೂಡ ಎಜುಕೇಷನ್ ಬೇಕಾಗಿದೆ. ಸೊ ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ಸಿಗೋದೇನಪ್ಪ ಅಂತಂದರೆ ಮನೆಗಳಿಲ್ಲ, ಅವ್ರಿಗೂ ಬದುಕೋ ಆಸೆ ಇದೆ. ತುಂಬ ಖುಷಿ ಆಯಿತು. ದಯಾನಂದಭಾಯಿ ಸತೀಶ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಈ ಮಕ್ಕಳಿಂದ ದಯವಿಟ್ಟು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಸಿಗ್ತಾ ಇದೆ. ಇದೇ ಥರ ಪ್ರೋತ್ಸಾಹ ನೀಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಕೇಳ್ಬೋದು. ಸಮಾಜ ಕಾರ್ಯ ಸ್ನಾತಕೋತ್ತರ ವಿಭಾಗ ಡಾಕ್ಟರ್ ಪಿ ದಯಾನಂದಭಾಯಿ ಪಿ ಸತೀಶ್ ಪೈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಥಬೀದಿ ಮಂಗಳೂರು. ಇಲ್ಲಿ ನಮ್ಮ MSW ಮತ್ತು BSW ವಿಭಾಗದ ವತಿಯಿಂದ ವಿದ್ಯಾರ್ಥಿಗಳಿಗೆ BSW ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಪಠ್ಯದ ಭಾಗವಾಗಿ ಒಂದು ಬೀದಿ ನಾಟಕವನ್ನು ನಾವು ಇವತ್ತು ಆಯೋಜಿಸಬೇಕಾಗಿತ್ತು. ಆ ಬೀದಿ ನಾಟಕದ ಆಯೋಜನೆ ಕುರಿತಾಗಿ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಯಾವ ವಿಷಯವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಾಗ ನಮಗೆ ಒಂದು ಕಂಡಿದ್ದೇನಂತ ಹೇಳಿದ್ರೆ, ಇವತ್ತು ತೃತೀಯ ಲಿಂಗಿಗಳಿಗೆ ಅವರಿಗೆ ಒಂದು ನ್ಯಾಯಯುತವಾದಂತಹ ಅವರ ಒಂದು ಸ್ಥಾನಮಾನ ಸಿಗಬೇಕು. ಆ ಸ್ಥಾನಮಾನದ ಕುರಿತಾಗಿ ನಮ್ಮ ಸಾರ್ವಜನಿಕರಿಗೆ, ನಮ್ಮ ಎಲ್ಲ ಈ ಜೀವನವನ್ನು ನಡೆಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಂದು ಸ್ಥಾನಮಾನವನ್ನು ಒದಗಿಸಬೇಕು ಮತ್ತು ಎಲ್ಲ ಜನರಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸಬೇಕು ಅನ್ನುವ ಒಂದು ವಿಷಯದ ಕುರಿತಾಗಿ ನಾವು ಬೀದಿ ನಾಟಕವನ್ನು ನಡೆಸಬೇಕು ಅನ್ನುವ ಒಂದು ಭಾಗವಾಗಿ ಇವತ್ತು ನಮಗೆ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ಅವರ ಒಂದು ಮುಖ್ಯಸ್ಥರಾಗಿರುವಂಥ ಸಂಜನಾ ಮೇಡಮ್ ಅವರು ಕೂಡ ನಮಗೆ ಸಹಾಯವನ್ನು ನೀಡಿದರು. ಅದೇ ರೀತಿ KSRTCಯಲ್ಲಿ ನಮಗೆ ಪರ್ಮಿಷನನ್ನು ಕೊಟ್ಟು ಇಲ್ಲಿ ನಡೆಸಲಿಕ್ಕೆ ನೀವು ಬನ್ನಿ ಅಂತ ಹೇಳಿ ನಮಗೆ ಅನುಮತಿಯನ್ನು ಕೊಟ್ಟು ವಿದ್ಯಾರ್ಥಿಗಳು ಈ ಒಂದು ಬೀದಿ ನಾಟಕದ ಮೂಲಕ ಯಶಸ್ವಿಯಾಗಿ ಇವತ್ತು ಇಲ್ಲಿ ನೆರೆದಿರುವಂಥ ಜನರಿಗೆ ಮುಟ್ಟಿಸಿದ್ದಾರೆ ಅನ್ನೋದು ನನ್ನ ಭಾವನೆ. ಈ ಒಂದು ಅವಕಾಶಕ್ಕಾಗಿ ಧನ್ಯವಾದ. ಕಾಲೇಜಿನ ವಿದ್ಯಾರ್ಥಿಗಳು ಅದರಲ್ಲಿ ವಿಶೇಷವಾಗಿ BSW ಸ್ಟೂಡೆಂಟ್ಸ್ ಕೂಡ ಸೇರಿಕೊಂಡು ಈ ಬೀದಿ ನಾಟಕ ಮಾಡಿ ಜನರಲ್ಲಿ ಮಾಹಿತಿಯನ್ನು ಹಂಚುವ ಒಂದು ಪ್ರಯತ್ನ ಚಿಕ್ಕ ಬೀದಿ ನಾಟಕದ ಮೂಲಕ ನಮ್ಮ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ. ಅಂದರೆ ಮನಸ್ಥಿತಿ ಬದಲಾಯಿಸುವ ಒಂದು ಪ್ರಯತ್ನ ನಮ್ಮ MSW ಸ್ಟೂಡೆಂಟ್ಸ್ ಅವಿನಾಶ್ ಮತ್ತು ದೀಕ್ಷಾ ಮತ್ತು ಮಂದಿರ ಇವರೆಲ್ಲ ಸೇರ್ಕೊಂಡು ಮಾಡಿದರು. ಇದು ತುಂಬ ಖುಷಿ ಅನಿಸ್ತದೆ. ಇದರ ಜೊತೆಗೆ ನಾನು ಮಂಗಳೂರು ಮಹಾನಗರ ಪಾಲಿಕೆಯಿಂದ ಸರ್ಕಾರಿ ಯೋಜನೆಗಳಲ್ಲಿ ಸಹ ಇವರಿಗೆ ಅವಕಾಶ ಇದೆ, ಅದನ್ನು ಬಳಸಿಕೊಳ್ಳುವಂಥ ಹೇಳ್ತಾ ರಿಕ್ವೆಸ್ಟ್ ಮಾಡ್ತೀನಿ. ಈಗ ಸದ್ಯಕ್ಕೆ PM ಸ್ವನಿಧಿ ಇದೆ, ಅದರ ಯೋಜನೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಈ ಪ್ರೋಗ್ರಾಮ್ ಮಾಡಿದ ಎಲ್ರಿಗೂ ಅಭಿನಂದಿಸ್ತಾ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.